ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ನಮ್ಮ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದೀವಿ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ರಾಧಾ ಶೆಣೈ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಆರಾಮ್ ಇದ್ದಾರಲ್ಲ. ಓಕೆ, ಏನು ಸ್ಪೆಷಲ್ ಇವತ್ತು? ನಾನು ಫಸ್ಟಿಗೆ ಸಾಬಕ್ಕಿ ಕಿಚಡಿ ಮಾಡ್ತೇನೆ. ಕಿಚಡಿ, ಸಾಬಕ್ಕಿದು ಕಿಚಡಿ ಅಲ್ಲ? ಓಕೆ, ಆಮೇಲೆ ಚರಂಬುರಿಯದ್ದು ಉಂಡೆ. ಚರಂಬೂರಿ ಉಂಡೆ. ಓಕೆ, ಸಾಬಕ್ಕಿ ಕಿಚಡಿ ಅಂತ ನಾವೆಲ್ಲರೂ ತಿಂದೇ ಇರ್ತೀವಿ. ಆದರೆ ಚರಂಬೂರಿಯ ಉಂಡೆ ಅಂತೂ ಸ್ಪೆಷಲ್ ಅಲ್ಲ ಇವತ್ತು. ಅಂದರೆ ಚರಂಬೂರಿ ನಾರ್ಮಲ್ ಹೇಗೆ ಮಾಡೋದು ಅದರಿಂದ ಉಂಡೆ ಮಾಡೋದಾ? ಚರಂಬುರಿ ಸಿಗ್ತದಲ್ಲ, ಅದೆಲ್ಲ ಉಂಡೆ ಖಾರ ಇರುತ್ತಾ, ಸ್ವೀಟ್ ಇರುತ್ತಾ? ಉಂಡೆ ಲಡ್ಡು ಯಾವಾಗಲೂ ಸ್ವೀಟ್. ಇದು ಚರಂಬೂರಿ ತಿರುವಾಗ ನಮಗೆ ಸ್ವಲ್ಪ ಏನು ಖಾರ ಉಪ್ಪು ಅದರಿಂದ ಬರುತ್ತೆ. ಬಟ್ ಚರಂಬೂರಿ ಆದ್ದರಿಂದ ಉಂಡೆ ಮಾಡಿ ಸ್ವೀಟ್ ಮಾಡ್ತಿದ್ದೀರಲ್ಲ? ಓಕೆ, ಒಂದು ಸ್ವೀಟ್, ಇನ್ನೊಂದು ಯಾವುದು ಹೇಳಿದ್ವಿ? ಕಿಚಡಿ. ಎರಡು ಮಾಡ್ಲಿಕ್ಕೆ ಅಡುಗೆ ಹೋಗುವ. ಓಕೆ ಬಾಯ್. ಫಸ್ಟಿಗೆ ಈಗ ನಾವು ಸಾಬಕ್ಕಿದು ಕಿಚಡಿ ಮಾಡೋದಲ್ಲ. ನೀವು ಅದಕ್ಕೆ ಗೋಡಂಬಿಲ್ಲ ಅಂದರೆ ಅದನ್ನು ಒಗ್ಗರಣೆ ಹಾಕಿ. ಹಾಂ, ನಾವೀಗ ಇದು ಉಪ್ಪಿಟ್ಟನ್ನು ಒಗ್ಗರಣೆ ಮಾಡ್ತೀವಿ. ಓಕೆ, ಈ ಸಾಬಕ್ಕಿಯನ್ನು 1 hour ಇದು ಮಾಡಬೇಕು ನೀರಿನಲ್ಲಿ. ಏನು ಬೇಯಿಸಿಟ್ಕೊಳ್ಬೇಕು ಅಂತಿಲ್ಲ, ಮತ್ತೆ ಈಗ ರೆಡಿ ಮಾಡ್ತಾ ಇರೋದು. ಓಕೆ, ಇದು ಮಾತ್ರ 1 hour ನೆನೆಸಿಟ್ಟು ಅದರಲ್ಲಿದ್ದ ನೀರೆಲ್ಲ ಸೋಪ್ ಮಾಡಬೇಕು. ಈಗ ಡ್ರೈ ನೀರಿನ ಅಂಶ ಇರಬಾರ್ದು. ಓಕೆ, ಹಾಗಿದ್ರೆ ನಮಗೆ ಈಗ ತಿನ್ನುವಾಗ ಕರೆಕ್ಟ್ ಸಿಗುತ್ತೆ ಅಂತ. ಇಲ್ಲಾಂದ್ರೆ ಸ್ವಲ್ಪ ಅಂಟೆಲ್ಲ ಬರುವುದು ಆ ಥರದ್ದೆಲ್ಲ ಬರುತ್ತಲ್ಲ. ಓಕೆ, ಆಮೇಲೆ ನಾನು ನೆಲಕಡಲೆ ಬೀಜವನ್ನು ಫ್ರೈ ಮಾಡಿ ಜಸ್ಟ್ ಒಂದು ಹುಡಿ ಸರಿಯಾಗಿ ಬಾಯಿಗೆ ಸಿಗುತ್ತಾರಲ್ಲ. ಓಕೆ ಓಕೆ, ಹಾಗಾದರೆ ಸ್ಟಾರ್ಟ್ ಮಾಡೋಲ್ಲ. ಹಾಗಾದ್ರೆ ಈಗ ಫಸ್ಟಿಗೆ ಮಾಡೋದಾ? ಓಕೆ, ಇದಕ್ಕೆ ಆಯಿಲ್ ಹಾಂ, ತುಪ್ಪ ಹಾಕ್ಬೋದಲ್ಲ. ನಾವು ತುಪ್ಪ ಅಂತ ಬಂದಾಗ KFC ಅವರ ಶುದ್ಧ ಹಸಿನ ತುಪ್ಪ. ಆ್ಯಕ್ಚುಲಿ ತುಪ್ಪ ಎಲ್ಲ ಹಾಕಿದರೆ ಚೆನ್ನಾಗಿರುತ್ತಲ್ಲ, ಸಾಕಲ್ಲ? ಒಗ್ಗರಣೆ. ಹಾಂ, ಇದು ಡೈರೆಕ್ಟ್ ನಾವು ಮಾಡ್ತಾ ಹೋಗುವ ಒಂದೇ ಸಲಕ್ಕೆ. ಅದು ಈಸಿ ನೋಡಿ ಅಲ್ಲ? ರೆಡಿಯಾಗಿದೆ. ಹಾಂ ಹಾಂ, ಅದೇ ನೀವು ಅಂದರೆ ಆ್ಯಕ್ಚುಲಿ ಮಹಾರಾಷ್ಟ್ರ ಸೈಡ್ಸ್ ಎಲ್ಲ ವೃತ್ತಕ್ಕೆ ಮಾಡೋದು. ಹಾಂ, ಮಹಾರಾಷ್ಟ್ರ ಸೈಡಾ? ನಮ್ಮ ಸೈಡ್ಸ್ ತಿಂತಾರೆ, ಬಟ್ ಹೆಚ್ಚಾಗಿ ಯೂಸ್ ಮಾಡೋದು. ಹಾಂ, ಅಂದರೆ ಈಗ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡ್ತೀವಿ. ನಾವು ಜಸ್ಟ್ ನಾವು ಇಲ್ಲಿ ಹೇಗೆ ಸಿಗ್ತದೆ ಗೋಧಿ ತಿಂತೇವೆ, ಅಲ್ಲಿ ಒಂದು ಸಾಬಕ್ಕಿ. ಓಹೋ, ಎಕ್ಸ್ಟ್ರಾ ಆ್ಯಡಿಂಗ್ ಅಂದರೆ ಶೇಂಗಾ ಬೀಜ. ಅದೇ ಅದು ಆ್ಯಕ್ಚುಲಿ ನಾವು ಕಿಚಡಿಗೆ ಬಂದಾಗ ಶೇಂಗಾ ಬೀಜದ ನಾನು ಕಡಿಮೆ ಬಟ್ ಇಲ್ಲಿ ಈಗ ನಾವು ಗ್ರೈಂಡ್ ಮಾಡ್ತೀರಲ್ಲ. ಓಕೆ, ನಾವು ಈಗ ಹೆಚ್ಚಾಗಿ ಈ ಥರದ ಫುಡ್ಗಳೆಲ್ಲ ಜಾಸ್ತಿ ಈಗ ನಾವು ನೋಡ್ತಾ ಇದ್ದೀವಿ. ನಮ್ಮ ರುಚಿಗೆ ಬಂದದ್ದು ಕೂಡ ಸಾಬಕ್ಕಿಯಲ್ಲಿ ಬೇರೆ ಬೇರೆ ರೀತಿಯ ಡಿಶ್ಗಳೆಲ್ಲ ಮಾಡ್ತೀವಿ. ಹೆಚ್ಚಾಗಿ ನಾವು ಈ ಸೈಡ್ ನಾವು ಪಾಯಸಕ್ಕೆ ಯೂಸ್ ಮಾಡ್ತೀವಿ. ಈಗ ಈ ಥರ ಕಿಚಡಿ ಅಂತ ಆ್ಯಕ್ಚುಲಿ ವ್ರತದ ಟೈಮಲ್ಲೆಲ್ಲ ಸ್ವಲ್ಪ ಅನ್ನ ಎಲ್ಲ ಕನ್ಸ್ಯೂಮ್ ಮಾಡಲಿಕ್ಕೆ ಇರೋದ್ರಿಂದ ಸ್ವಲ್ಪ ಇದೆಲ್ಲ ಒಳ್ಳೆಯದಾಗ್ತದೆ. ಸಾಬಕ್ಕಿಯನ್ನು ನೆನೆ ಹಾಕಿ ಮಾಡಿದರೆ ಆಯ್ತಲ್ಲ. ಈಗ ನೀವು ಉದ್ದು ಮತ್ತು ಸಾಸಿವೆ ಹಾಕಿದ್ರಲ್ಲ. ಆಮೇಲೆ ಮೆಣಸು, ಇದು ಕರಿಬೇವು. ಓಕೆ, ಒಗ್ಗರಣೆಗೆ ಕರಿಬೇವು ಇಲ್ಲದಿದ್ರೆ ಆಗೋದಿಲ್ಲ ಆ್ಯಕ್ಚುಲಿ. ಹಾಂ, ಸಾಸಿವೆ ಮತ್ತು ಕರಿಬೇವು ಇದ್ದರೆ ಒಗ್ಗರಣೆ ಅಂತ ಪಕ್ಕ ಅಂತ ಹೇಳ್ಬೋದು. ಕೆಲವರೆಲ್ಲ ಜೀರಿಗೆಲ್ಲ ಹಾಕ್ತಾರೆ, ಆದರೆ ಪಕ್ಕ ಒಗ್ಗರಣೆ ತಿಳಿದ್ರೆ ಸಾಸಿವೆ ಹಾಕ್ತಾರಲ್ಲ. ಈಗ ಶೇಂಗಾ ಬೀಜ ಹಾಂ, ಈಗಲೇ ಆ್ಯಡ್ ಮಾಡ್ತಿದ್ದೀರಾ? ಓಕೆ, ಆ್ಯಕ್ಚುಲಿ ನಾನು ಇದನ್ನು ನಮ್ಮ ರುಚಿಯಲ್ಲಿ ಒಬ್ಬರು ಮಾಡಿದರು. ಅಂದರೆ ಹೆಂಗೆ ತಿಳಿದರೆ ಸಾಬುದಾನಕ್ಕೆ ಮಿಕ್ಸ್ ಮಾಡಿ ಆ ಥರ ಕೂಡ ಮಾಡಿದ್ರು. ಶೇಂಗಾ ಬೀಜವನ್ನು ಈ ಥರ ಹುಡಿ ಮಾಡಿ ಸಾಬುದಾನಕ್ಕೆ ಮೊದಲೇ ಮಿಕ್ಸ್ ಮಾಡಿ ಆಮೇಲೆ ಆ್ಯಡ್ ಮಾಡ್ಕೊಂಡು. ಬಟ್ ನೀವೀಗ ಒಗ್ಗರಣೆಗೆ ಆ್ಯಡ್ ಮಾಡ್ತೀವಿ. ಆಮೇಲೆ ಓಕೆ, ಇದಕ್ಕೆ ಕಾಯಿ ತುರಿ ಸಹ ಹಾಕ್ಬೋದು, ಅದು ಆಪ್ಷನ್. ಹಾಂ, ಕಾಯಿ ತುರಿ ಹಾಕ್ಬೋದು. ಹೌದು, ಆಮೇಲೆ ಸ್ವಲ್ಪ ಇದಕ್ಕೆ ಟೇಸ್ಟ್ ಬರಲಿಕ್ಕೆ ಗೇರು ಬೀಜ ಹಾಕ್ತಿದ್ದೀರಲ್ಲ. ಓಕೆ, ಗೇರು ಬೀಜ ಮಾತ್ರ ಇಡೀ ಹಾಕ್ತಿದ್ದೀರಾ? ಟೇಸ್ಟ್ ಇದೆ. ಹೌದು, ಹೌದು, ಘಮ ಬರ್ತಾ ಉಂಟು. ಇದೆಲ್ಲ ಕರೆಕ್ಟ್ ನೋಡ್ಕೊಳ್ಬೇಕಲ್ಲ. ಬೆಂಕಿ ಜಾಸ್ತಿ ಬೆಂಕಿ ಇದ್ದರೆ ಅದು ಕೂಡ ಕೆಟ್ಟೋಗ್ತದೆ. ಹೌದು, ಕರೆಕ್ಟ್ಲಿ ಆಯಿತು. ಹಾಂ, ಓಕೆ. ಈಗ ನಾವು ನೆನೆ ಹಾಕಿದ ಸಾಬುದಾನಲ್ಲ. ಮತ್ತು ರುಚಿಗೆ ಉಪ್ಪು ಮತ್ತು ಹಾಂ, ಈಗಲೇ ಉಪ್ಪು ಹಾಕ್ತಿದ್ರಾ? ಓಕೆ, ಸ್ಲೋ ಇಡಲಾ ಸ್ವಲ್ಪ?
ರುಚಿಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪಲ್ಲ. ಓಕೆ. ಸ್ವಲ್ಪ ಟೇಸ್ಟಿಗೆ ಸಕ್ಕರೆ. ಹಾಂ, ಸಕ್ಕರೆ ಹಾಕಿದ್ರಾ? ಸಕ್ಕರೆ ಸ್ವಲ್ಪ ಟೇಸ್ಟಿಗೆ. ಹಾಂ, ಟೇಸ್ಟ್ ಬರಲಿಲ್ಲ. ಅಷ್ಟೇ ಸಕ್ಕರೆ. ಹಾಂ, ಉಪ್ಪಿನಷ್ಟೇ ಸಕ್ಕರೆನಾ? ಓಹೋ, ಇದೊಂಥರ ಏನು ನಾವು ಸಜ್ಜಿಗೆ ಮಾಡಿದಾಗೆ ಬರುತ್ತಾ ಅಂತಲ್ಲ? ಸಜ್ಜಿಗೆ ಕೂಡ ಕೆಲವೊಮ್ಮೆ ಸಕ್ಕರೆ. ಹಾಂ, ಇದು ಹೀಗೆ ನಿಧಾನಕ್ಕೆ ಬೇಯಬೇಕಾ? ಏನು ಸಾಬುದಾನವನ್ನು ಮೊದಲೇ ಬೇಯಿಸಿ ಹಾಕುವಂಥದ್ದು ಆ ಥರ ಏನು ಮಾಡಬೇಕು? ಆ್ಯಕ್ಚುಲಿ ಇದು ಈಸಿ ಮೆಥಡು, ಬಟ್ ಇದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದಲ್ಲ. ಇದೀಗ ಈಗ ನಮಗೆ ದೋಸೆ, ಇಡ್ಲಿ ಎಲ್ಲ ಸಹ ಅದು ಫರ್ಮೆಂಟೇಷನ್ ಅದು ಫುಡ್ ಬೆಟರ್. ಬಟ್ ನಮಗೆ ಟೈಮಲ್ಲಿ ಇದು ಸಹ ಒಂದು ಹೆಲ್ದಿ ಇದು ಮಾಡ್ಬೋದು. ಬ್ರೇಕ್ಫಾಸ್ಟ್ ಮಾಡ್ಬೋದು. ಈಗ ಈ ಥರ ಕಿಚಡಿ ಅಂತ ಹೇಳುವಾಗ ಕೆಲವರಿಗೆ ಕಿಚಡಿ ಆಗಿರ್ಬೋದು, ಮತ್ತು ಅವಲಕ್ಕಿ ಮಾಡ್ತಾರೆ, ಆಮೇಲೆ ಸಜ್ಜಿಗೆ ಮಾಡ್ತಾರೆ, ಇದೆಲ್ಲ ಬಿಡ್ದೋಗಿರುತ್ತೆ. ಆವಾಗ ಈ ಥರದ್ದು ಮಾಡ್ಕೊಳ್ಬೋದಲ್ಲ? ಅಂದರೆ ಇದೀಗ ಸ್ವಲ್ಪ ಅದು 10 ನಿಮಿಷದೊಳಗೆ ಆಗುವಂಥದ್ದು, ಬೇಗ ಬೇಗ ಆಗುವಂಥದ್ದು. ಹೌದು. ಟಿಫಿನ್ ಕೂಡ ಮಾಡ್ಕೊಂಡು ಹೋಗ್ಬೋದಲ್ಲ ನಾವು? ಹೋಗ್ಬೋದು. ಮಧ್ಯಾಹ್ನಕ್ಕೆ ಇದು ಮಧ್ಯಾಹ್ನ ಕೂಡ ಯೂಸ್ ಸ್ವಲ್ಪ ಮಾಡ್ಕೊಂಡು ಗಟ್ಟಿ ಅನ್ನದಾಗಿ ಗಟ್ಟಿ ನೀಟಾಗಿ. ಹಾಂ, ಅದೇ ಅದೇ. ಎಸ್ ಮ್ಯಾಮ್, ಫ್ರೀ ಟೈಮಲ್ಲೆಲ್ಲ ಏನು ಮಾಡ್ತಾಯಿದ್ದೀರಿ ಈಗ? ಈಗ ಹೇಗೆ? ನಾನು ಸ್ಕೂಲಿಗೆ ಹೋಗ್ತಾ ಇದ್ದೀನಿ. ಹಾಂ, ಹೌದು. ಫ್ರೀ ಟೈಮ್ ಅಂತೇಳಿ ಇಲ್ಲ ನಿಮಗೆ? ಫ್ರೀ ಟೈಮ್ ಅಂದರೆ ಸಾಯಂಕಾಲ ಮತ್ತು ದೇವಸ್ಥಾನಕ್ಕೆ. ಹಾಂ, ದೇವಸ್ಥಾನ ಆ ಥರ ಎಲ್ಲ. ಓಕೆ. ಈಗ ನಮ್ಮ ರುಚಿ ಎಲ್ಲ ಸ್ಕೂಲಲ್ಲಿ ಮಕ್ಕಳೆಲ್ಲ ನೋಡಿ ನಿಮ್ಮನ್ನೆಲ್ಲ ಹೇಳಿದರೆ ಹೇಳ್ತಾರೆ. ಹೌದಾ? ಅವರೆಲ್ಲ ಈ ಥರ ಅಡುಗೆದು ಬಗ್ಗೆ ಎಲ್ಲ ಏನು ಹೇಳ್ತಾರೆ? ಅಡುಗೆದಂದರೆ ಅವರಿಗೆ ನಾನು ಆಡಿಷನ್ ಹೋಗ್ತೀನಿ ಅಂತ ಗೊತ್ತಿದೆ. ಅಂದರೆ ತುಂಬ ಟೈಮಿಂದ ನಮ್ಮ ಟಿವಿಯಲ್ಲಿ ನಮಗೆ ಚಾನ್ಸ್ ಕೊಟ್ಟಿದ್ದಾರೆ. ಹಾಗೆ ಎಲ್ಲರಿಗೂ ಸಹ ಗೊತ್ತಿದೆ ಅಲ್ಲ? ಓಕೆ. ನನಗೆ ಒಂದು ಅವಕಾಶ ಕೊಟ್ಟರೆ ಮಾತ್ರ ನಾವು. ಹೌದು ಹೌದು ಹೌದು. ಅದೇ ನಮಗೆ ರಜೆ ಇರುವಾಗ ಸುಕನ್ಯಾ ಮೇಡಮ್ ಯಾವಾಗಲೂ ನಮಗೆ ಕರೆದು. ಹಾಂ, ರಜೆಯಲ್ಲಿ ಅಂತ ರಜೆ ನಾನು ಇಲ್ಲಿ ಸ್ವಲ್ಪ ಮಾಡ್ತೇನೆ. ನಮ್ಮ ರುಚಿ ಅಡುಗೆ ಮನೆ ನಿಮಗೆ ನಿಮ್ಮ ಮನೆ ಅಡುಗೆ ಮನೆ ಕೂಡ ಆಗಿರ್ಬೋದಲ್ಲ? ಖುಷಿ ಕೊಡುವ ಇದು. ಹಾಂ, ಅದೇ ನಮಗೆ ಕೂಡ ಖುಷಿ. ಆ್ಯಕ್ಚುಲಿ ನಿಮ್ಮ ಟ್ರೆಡಿಷನಲ್ ಫುಡ್ಡುಗಳೆಲ್ಲ ನೀವು ಹೇಳ್ಕೊಡ್ತಿದ್ದೀರಾ, ಮತ್ತು ಈ ಥರದ್ದು ಕೂಡ ಸ್ಪೆಷಲ್ಲಾಗಿ ಹೇಳ್ತೀರಾ. ಹಾಗಾಗಿ ನಮ್ಮ ವೀಕ್ಷಕರಿಗೂ ಕೂಡ ನಮಗೂ ಕೂಡ ಟೇಸ್ಟ್ ನೋಡಿದಾಗ ಆಗ್ತಾರಲ್ಲ. ಮತ್ತೆ ಸಹ ನಮಗೆ ಅಲ್ಲಿ ಊರಿನಲ್ಲಿ ಅಲ್ಲಿ ಆಡಿಷನ್ ನೋಡಿದವರು ಒಂದು ಸಲ ಒಂದು ದಿನದ ನಮಗೆ ಸಂಡೇಸ್ ಹಾಕ್ತಾರೆ. ಹೇಳ್ತಾರೆ ನನಗೆ ಇದು 2 ಸಲ, ಈ ವಾರದಲ್ಲಿ 2 ಸಲ ಬಂದಿದೆಯಲ್ಲ? ಓಕೆ. ಹಾಂ, ರಿಪೀಟಲ್ಲಿ ಗೆಸ್ಟ್ ಆದಾಗಲ್ಲ? ಓಕೆ. ಹಾಂ, ರೆಡಿ ಆಯಿತಾ? ಆಲ್ಮೋಸ್ಟ್ ರೆಡಿಯಾ? ಇನ್ನೇನು ಆ್ಯಡ್ ಮಾಡಲಿಕ್ಕಿಲ್ಲಲ್ಲ? ಓಕೆ, ಹಾಕೋದಲ್ಲ? ಎಸ್, ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿಯಲ್ಲ? ಈಗ ರೆಡಿ ಆಗಿದೆ, ಸರ್ವ್ ಮಾಡುವ ಟೈಮಲ್ಲ? ಎಸ್, ಬಿಸಿ ಬಿಸಿಯಾದಂತಹ ಸಾಬುದಾನದ ಕಿಚಡಿ, ಸ್ಪೆಷಲ್ಲಾಗಿ ಈಗ ಶೇಂಗಾ ಬೀಜವನ್ನು ಹುಡಿ ಮಾಡಿ ಹಾಕಿದ್ದಲ್ಲ? ಓಕೆ, ಬಿಸಿ ಬಿಸಿ ರೆಡಿ ಕಿಚಡಿ ರೆಡಿ ಅಲ್ಲ? ಸಾಬುದಾನದ ಕಿಚಡಿ ಘಮದಾಗಿ ಕಾಣ್ತುಂಟು ಮಾತ್ರ. ಇದು ಆ್ಯಕ್ಚುಲಿ ನೀವು ಗೋಡಂಬಿ ಕೂಡ ಹಾಕಿದ್ದು. ನಾನು ಗೋಡಂಬಿ ಎಲ್ಲ ಕಡಿಮೆ ಎಲ್ಲ ಹಾಕೋದು ಸಾಬುದಾನ ಕಿಚಡಿಗೆಲ್ಲ. ಅದು ಹಾಕಿ ಒಂದೊಂದು ಬಾಯಿಗೆ ಹಾಕಿದ್ರೆ ಗಮನ ಬರುತ್ತೆ ಅಂತ ಕಾಣುತ್ತೆ. ಜೊತೆಗೆ ಶೇಂಗಾದ ಪುಡಿ ಕೂಡ ಮಿಕ್ಸ್ ಮಾಡಿದ್ರು. ಓಕೆ, ಟೇಸ್ಟ್ ನೋಡಲಾಗಿದ್ರೆ ಓಕೆ. ರಾಧಾ ಮ್ಯಾಮ್ ಸಾಕಾಗಿರುವಂತಹ ಸಾಬುದಾನದ ಕಿಚಡಿ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸಾಬಕ್ಕಿ ಕಿಚಡಿ ತಯಾರಿಸುವ ವಿಧಾನ. ಮೊದಲಿಗೆ ಸಾಬಕ್ಕಿಯನ್ನು 1 ಗಂಟೆಗಳ ಕಾಲ ನೆನೆಸಿಟ್ಟು ಬಸಿದುಕೊಳ್ಳಿ. ನಂತರ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ಬಿಸಿ ಮಾಡಿಕೊಂಡು ಸಾಸಿವೆ, ಉದ್ದಿನಬೇಳೆ, ಹಸಿಮೆಣಸು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಶೇಂಗಾ ಬೀಜದ ಪುಡಿ, ಗೋಡಂಬಿ ಹಾಕಿ ಹುರಿಯಿರಿ. ಆ ನಂತರ ಸಾಬಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ ಹಾಕಿ ಹುರಿಯುತ್ತಾ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಸಾಬಕ್ಕಿ ಕಿಚಡಿ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.